ಶ್ರದ್ಧಾ ಕೇಂದ್ರದಲ್ಲಿ ಭಜನೆಯೊಂದಿಗೆ ಸಂಸ್ಕಾರ ಕೊಡುವ ಕಾರ್ಯವೂ ಆಗಬೇಕು ಎಂದು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಹೇಳಿದರು. ಸುಜೀರು ದತ್ತನಗರ ಶ್ರೀ ವೀರ ಹನುಮಾನ್ ಮಂದಿರ ಇದರ 20ನೇ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು. ಭಕ್ತಿಯಿಂದ ವ್ಯಕ್ತಿ ಧಾರ್ಮಿಕನಾಗುತ್ತಾನೆ. ವ್ಯಕ್ತಿತ್ವ ನಿರ್ಮಾಣಕ್ಕೆ ಆತ್ಮಾವಲೋಕನ ಅಗತ್ಯ ಎಂದರು. ನಮ್ಮ ಸರಳತನ ನಮ್ಮ ದೌರ್ಬಲ್ಯ ಅಲ್ಲ, ಅದು ನಮ್ಮ ಶಕ್ತಿ. ಧರ್ಮದ ಜೊತೆಗೆ ಆಟವಾಡುವುದು, ಸವಾರಿ ಮಾಡುವುದು ಸರಿಯಲ್ಲ ಎಂದು ಕೊರಗಜ್ಜ ಅವಹೇಳನ ಪ್ರಕರಣವನ್ನು ಉಲ್ಲೇಖಿಸಿ ಮಾತನಾಡಿದ ಅವರು, ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ಸಂಸ್ಕೃತಿಯನ್ನ ಅವಹೇಳನ ಮಾಡುವುದು ಸರಿಯಲ್ಲ. ಇಂತಹ ಘಟನೆಯನ್ನ ಖಂಡಿಸುವುದು ನಮ್ಮ ಕರ್ತವ್ಯ ಎಂದರು. ಧರ್ಮ ಸಂರಕ್ಷಣೆ ಆದಾಗ ನಾವು ಉಳಿಯಲು ಸಾಧ್ಯ ಎಂದು ಹೇಳಿದರು. ಹನುಮಂತ ದೇವರಿಂದ ಪಂಡ ಕ್ರಿಯಾಶೀಲತೆಗೆ ನೆನಂಜಿ ಪುದರು ನಮ್ಮ ಬದುಕದ ಚಲನೆಗೆ ಹನುಮಂತನ ಉಪಾಸನೆ ಬಾರಿ ಮುಟ್ಟೊಂಡು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ರೋಗದ ಅಜಾಡ್ಯಂ ವಾಕ್ಪಟುತ್ವಂಚ ಅನುಸ್ಮರಣಾತ್ ಭವೇತ್ ಪಂಡಿರು. ನಂಗೆ ಹನುಮಂತನ ಉಪಾಸನೆ ಎಂಚಿನ ಮಾತ್ರ ಲಭ್ಯ ಆಪನ್ನು ಒಂದು ಆ ಒಂದು ಶ್ಲೋಕ ತೆರಿಪಾಂಡು ನಂಗೆ. ಇನಿ ಈ ಒಂದು ಸ್ಥಾಪನೆ ಮಾಡ್ತದೆ 20 ವರ್ಷದ ಒಂದು ಸಮಯ ಬಾರಿ ದೀರ್ಘಕಾಲ ನಡತ್ತು ಬೈದು ಸಂಘಟನೆದಾಲ ಸುಲಭದಾಲತ್ತು ನಮ್ಮ ಇತ್ತ ಸಮ್ಮಾನಗೆ ತೊನ್ನಾರು ಎರಡು ವಿಚಾರ ಪಟ್ಟಿರು. ನಮ್ಮ ದುಂಬುಡು ಸಂಸ್ಕಾರ ಏನು ಅಕ್ಕೆ ಬರ್ತೀವಂತೆ ಸಂಸ್ಕಾರದ ಬಗ್ಗೆ ಒಲ್ತು ಶುರು ಆವಡು ದಾನೆ ಶುರು ಆವಡು ಏನಂಜ ಅಪ್ಪೇನು ಕೇಂಡೆ ಈರು ಬಾಲೆ ಬುಲ್ತನ ದಾದ ಕೊರ್ಪಾರು ಬಾಲ್ಯದ ಕೈಗೆ ಏನು ಮೊಬೈಲ್ ಕೊರ್ಪೆ ಹಂಡೆ ಸುಲಭ ಸೊತ್ತು ಮೊಬೈಲ್ ಅಲ್ಲ ತಿಕ್ಕುಜಿ ಬಾಲೆ ಗೊಬ್ಬರ ಬರೋದು ಅಲ್ಲ ತಿಕ್ಕು. ಈ ಸಂದರ್ಭ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ರವೀಂದ್ರ ಕಂಬಳಿ ಅಧ್ಯಕ್ಷತೆ ವಹಿಸಿದ್ರು. ಉದ್ಯಮಿ ಸಂತೋಷ್ ಕುಮಾರ್ ಶೆಟ್ಟಿ, ಶಿಶುಅಭಿವೃದ್ಧಿ ಯೋಜನಾಧಿಕಾರಿ ಗಾಯತ್ರಿ ಆರ್ ಕಂಬಳಿ, ಸಂಜೀವ ಬೆಲ್ಚಾಡ ಬೆಂಚನ ಪದವು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಪೊಳಲಿ ಗಿರಿಪ್ರಕಾಶ್ ತಂತ್ರಿ, ನಿತ್ಯಾರ್ಚಕ ಗೋಪಾಲ್ ಕುಲಾಲ್ ಅವರನ್ನ ಸನ್ಮಾನಿಸಲಾಯಿತು. ಆಡಳಿತ ಸಮಿತಿಯ ಗೌರವಾಧ್ಯಕ್ಷ ಪ್ರಕಾಶ್ ಚಂದ್ರ ರೈ ದೇವಸ್ಯ, ಅಧ್ಯಕ್ಷ ಸುರೇಂದ್ರ ಕಂಬಳಿ, ಸುಜೀರು ಬೀಡು, ಕಾರ್ಯದರ್ಶಿ ಗಣೇಶ್ ಎಸ್, ಮಹಿಳಾ ಸೇವಾ ಬಳಗದ ಅಧ್ಯಕ್ಷೆ ಮೀನಾಕ್ಷಿ ಗಣೇಶ್, ಉತ್ಸವ ಸಮಿತಿ ಅಧ್ಯಕ್ಷ ರಕ್ಷಿತ್ ದೇಯಡ್ಕ ಉಪಸ್ಥಿತರಿದ್ದರು. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it, and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.